ಸೆಪ್ಟೆಂಬರ್ 1ರಂದು ವಿಶ್ವದಾದ್ಯಂತ ಅಲ್ಝೈಮರ್ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಪೇಜ್ ವತಿಯಿಂದ ವಿಶ್ವ ಅಲ್ಝೈಮರ್ ಡೇ ಕಾರ್ಯಕ್ರಮವು ಹಮ್ಮಿಕೊಂಡರು. ಕಾರ್ಯಕ್ರಮಕ್ಕೆ ಗಣ್ಯರು ಬಲೂನು ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಮನಃಶಾಸ್ತ್ರ ವಿಭಾಗದ ಡಾಕ್ಟರ್ ಅರುಣಾ ಎಡಿಯಾಲ್ ಅವರು ಮಾತನಾಡಿ, ಮರೆವಿನ ಕಾಯಿಲೆಯ ಸ್ಪಷ್ಟ ಮಾಹಿತಿ ಮತ್ತು ಅದರ ನಿವಾರಣೆಗೆ ಪರಿಹಾರವನ್ನು ತಿಳಿಸಿದ ಅವರು, ಜಾಗೃತಿಯನ್ನು ಮೂಡಿಸಿ ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸಬೇಕು. ಮರೆವಿನ ಕಾಯಿಲೆಗೆ ಯಾವುದೇ ನಿರ್ದಿಷ್ಟ ಔಷಧಿಗಳು ಇಲ್ಲದೇ ಇರುವುದರಿಂದ ಅವರಿಗೆ ಪರಿಸರವನ್ನು ಸರಳೀಕರಿಸಿ ದೈನಂದಿನ ಚಟುವಟಿಕೆಯೊಂದಿಗೆ ಬದುಕಿಗೆ ಸಹಕರಿಸಬೇಕು ಎಂದು ಹೇಳಿದರು. To create awareness about what the disease is and what it entitles, how it entitles extra caregiving by the caregivers. All these things I will try to cover very briefly in the 5 minutes that is given to me. I would like to say that this month would be dedicated to senior citizens because we celebrate World Alzheimer's Day on September 23. So this time's World Alzheimer's Day theme is 2025 is Ask About Dementia, Ask About Alzheimer's. ಇದರದ್ದು ಏನು ಆಶಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಾವು ಆಲ್ಝೈಮರ್ಸ್ ಡಿಸೀಸ್ ಅಥವಾ ಒಂದು ಸಿಂಪಲ್ಲಾಗಿ ಹೇಳೋದಾದರೆ ಮರವಿನ ಕಾಯಿಲೆ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅವರು ಒಂದು ವರ್ಲ್ಡ್ ಆರ್ಗನೈಸೇಷನ್ ಆಗಲಿ ಯಾಕೆ ಆ ಥರ ಆಶಯ ತಂದಿದೆ ಅಂತ. ನಾವು ಎಷ್ಟು ಅದರ ಬಗ್ಗೆ ಜಾಸ್ತಿ ಮುಕ್ತವಾಗಿ ಮಾತಾಡ್ತೇವೋ ಅದರ ಬಗ್ಗೆದು ಜಾಗೃತಿ ಜಾಸ್ತಿ ಆಗ್ತದೆ. ರೈಸಿಂಗ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಜಾಗೃತಿ ಮೂಡಿಸಲಿಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ಒಂದು ಪಬ್ಲಿಕ್ಕಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದರ ಬಗ್ಗೆದ್ದು ಅದರ ಇಂಪ್ಯಾಕ್ಟ್ ಏನಿರುತ್ತೆ ಪೇಷಂಟ್ ಮೇಲೆ, ಫ್ಯಾಮಿಲಿ ಮೇಲೆ, ಕೇರ್ ಗಿವರ್ಸ್ ಮೇಲೆ, ಇದು ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಜೊತೆಗೆ ಅಂಟ್ಕೊಂಡಿರೋ ಶೇಮ್ ಅಥವಾ ಸ್ಟಿಗ್ಮಾ ಅಂತ ನಾವು ಏನು ಕರಿತೀವೋ, ಕಳಂಕ ಏನಿದೆಯೋ ಅದು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಪೇಜ್ನ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಭಾ ಅಧಿಕಾರಿಯವರು ಮಾತನಾಡಿದರು. ಅವರ ಪೇಜಿನ ಕಾರ್ಯಕ್ರಮಗಳು ಚಟುವಟಿಕೆಯ ಕುರಿತು ವಿವರಿಸಿದರು. ಮರೆವಿನ ಕಾಯಿಲೆಗೆ ಪರಿಹಾರವನ್ನು ತಿಳಿಸಿದ ಅವರು, ಎಕ್ಸಸೈಸ್, ಮೈಂಡ್ ಡಯಟ್, ಬ್ರೈನ್ ಎಕ್ಸಸೈಸ್, ಸಾಮಾಜೀಕರಣ, ಡಯಾಬಿಟೀಸ್, ತೂಕ ನಿಯಂತ್ರಣ ಮಾಡುವುದು ಮುಖ್ಯ ಎಂದು ಹೇಳಿದರು. ಆಮೇಲೆ ಏನಾದರೂ ತೊಂದರೆ ಇದ್ದರೆ ಯಾರ ಸಪೋರ್ಟ್ ಪಡಿಬೋದು ಅದೆಲ್ಲ ಮಾಹಿತಿ ಸಿಗತ್ತೆ. ಸೊ ಇನಿಷಿಯಲ್ ಇವ್ಯಾಲ್ಯೂಯೇಷನ್ ಇಸ್ ಫ್ರೀ. ಮತ್ತು ನಿಮಗೆ ಎಕ್ಸ್ಪರ್ಟ್ ಬೇಕಾ, ದೊಡ್ಡ ನ್ಯೂರಾಲಜಿ ತಜ್ಞರು ಬೇಕಾ ಅಥವಾ ದೊಡ್ಡ ಸೈಕ್ಯಾಟ್ರಿಸ್ಟ್ ಬೇಕಾ, ಅವರಿಗೂ ಕೂಡ ಕನೆಕ್ಷನ್ ಕೊಡ್ತಾರೆ. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳೋದು. ಯಾಕಂದರೆ ಡಿಮೆನ್ಷಿಯಾ ರೋಗಿಗಳು ಇದ್ದ ಮನೆಯಲ್ಲಿ ದಿನಾ ಸಮಸ್ಯೆ ಇರುತ್ತೆ. ದಿನ ಅವರಿಗೆ ವೈದ್ಯರ ಸಂಪರ್ಕ ಬೇಕಾಗತ್ತೆ ಅಥವಾ ಎಕ್ಸ್ಪರ್ಟ್ ಸಂಪರ್ಕ ಬೇಕಾಗತ್ತೆ. ಒಂದು ದಿನ ಅವ್ರು ತುಂಬ ಚೆನ್ನಾಗಿರ್ತಾರೆ, ಮರುದಿನ ಅವರು ಏನೂ ಮಾಡೋದಿಲ್ಲ. ಇನ್ನೊಂದು ದಿನ ಕೋಪ ಆದರೆ ಮತ್ತೊಂದು ದಿನ ದುಃಖ ಆಗತ್ತೆ. ಒಂದಿನ ನಡೀತಾರೆ, ಒಂದಿನ ನಡೆಯಲ್ಲ. ಸೊ ಆ ಥರದ್ದೆಲ್ಲ ಸಮಸ್ಯೆ ಇರುವಾಗ ಏನು ಮಾಡ್ಬೋದು ಅಂತ ನಿಮಗೆ ಮಾಹಿತಿ ತಕ್ಷಣ ಸಿಗುತ್ತೆ. ಹೆಲ್ಪ್ಲೈನ್ ಇದೆ, ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು 24/7 ಓಪನ್ ಇರುತ್ತೆ. ಮತ್ತು ತಜ್ಞರು ಬೇಕಾದರೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಸೊ ಅವರನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಸಂಪರ್ಕಿಸ್ಬೋದು. ಸೊ ಇದು ಒಂದು ಹೊಸ ಇನಿಷಿಯೇಟಿವ್. ಸೊ ಮೆಮರಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನಿಮ್ಮ ಸಂಸ್ಥೆಗಳಲ್ಲಿ ಆಗಬೇಕಾದ್ರೆ ಅದಕ್ಕೆ ಕೂಡ ಡಿಮೆನ್ಷಿಯಾ ಇಂಡಿಯಾ ಅಲೈನ್ಸಿಂದ ಸಪೋರ್ಟ್ ಇದೆ. ಸೊ ನಾವು ನಮ್ಮ ತಂಡವು ಇವತ್ತು ಏನಪ್ಪಾಯ ತಂಡ ಇಲ್ಲಿ ಬಂದು ಮೆಮರಿ ಟೆಸ್ಟ್ ಮಾಡ್ತಾ ಇದೆ. ಎಲ್ಲರಿಗೆ ಮಾಡಿಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ ಇವತ್ತು. ಆಗದವರು ಅವರವರ ಸಂಸ್ಥೆಗೆ ನಮ್ಮನ್ನು ಕರೆದ್ರೆ ಈ ಮಂತಲ್ಲಿ ನಾವು ಅಲ್ಲಿಗೆ ಬಂದು ಮಾಡ್ತೀವಿ. ಯಾಕಂದರೆ ಎಲ್ಲರೂ ಇಂಥ ಕದ್ರಿ ಪಾರ್ಕಿಗೆ ಈ ಮಳೆಯಲ್ಲಿ ಜಾರುವಂಥ ಸ್ಥಿತಿಯಲ್ಲಿ ಬರಲಿಕ್ಕಾಗಲ್ಲ. ಸೊ ನಿಮ್ಮ ಸಂಸ್ಥೆಗಳಲ್ಲಿ ನಾವು ಅದನ್ನು ಮಾಡಿಕೊಡ್ತೀವಿ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ವುಮೆನ್ ವಿಂಗ್ ಅಧ್ಯಕ್ಷರು ಮೀರಾ ರಾವ್ ಅವರು ಮಾತನಾಡಿ, ಮರೆವಿನ ಕಾಯಿಲೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯತೆ ಇದೆ ಎಂದು ಹೇಳಿದರು. ಈಗ ನನ್ನ ಪ್ರಕಾರ ಡಾಕ್ಟರ್ ಪ್ರಭಾಧಿಕಾರಿಯವರು ತುಂಬ ಆ್ಯಕ್ಟಿವಿಟೀಸ್ ನಿಮಗೆ ಕೊಟ್ಟಿದ್ದಾರೆ. ಅವರು ಹೇಳಿದಾಗೆ ಏಜ್ ಇಸ್ ನಾಟ್ ಎ ನಂಬರ್. ಯಾರು ಬೇಕಾದರೂ ಯಾವ ಪ್ರಾಯದಲ್ಲೂ ಏನೂ ಮಾಡ್ಬೋದು. ನನಗೆ ಪ್ರಾಯ ಆಗಿದೆ ಅಂತ ಕೂತ್ರೆ ನಾವು ಅಲ್ಲಿಯೇ ಇರ್ತೇವೆ. ಆದರೆ ಈ ಒಂದು ಇದರಲ್ಲಿ ಇವರನ್ನು ಆಲ್ಝೈಮರ್ಸ್ ಇರುವವರನ್ನು, ಡಿಮೆನ್ಷಿಯಾ ಇರುವವರನ್ನು ನೋಡಿಕೊಳ್ಳುವವರು, ಕೇರ್ ಗಿವರ್ಸ್, ಅವರಿಗೆ ಕೂಡ ಅವರೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದು ಕೇಳಿ ತುಂಬ ಸಂತೋಷ ಆಯಿತು. ಅವರು ನಮಗೆ ಕೊಟ್ಟಂಥ ಓತ್ ಹಾಗೂ ಅವರು ಹೇಳಿದಂಥ 5 ಮುಖ್ಯ ಇದನ್ನು ನೆನಪಿಟ್ಟುಕೊಂಡು ನಾನು ನನ್ನ ಎಷ್ಟಾಗ್ತದೆ ಅಷ್ಟು ಈ ಅವೇರ್ನೆಸ್ಸನ್ನು ಇಡೀ ನನ್ನ ಹತ್ರ ಬರುವಂತಹ ಚಿಕಿತ್ಸೆಗೆ ಬರುವಂಥ ಮಕ್ಕಳ ತಂದೆ ತಾಯಿಯರಿಗೂ ಕೂಡ ನಾನು ಇದನ್ನು ಅವರಿಗೆ
ಪ್ರಚಾರ ಮಾಡ್ತೇನೆ ಹಾಗೂ ನನ್ನಿಂದ ಕೈಲಾದಷ್ಟು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ನೋಡ್ತೇನೆ. ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸಂಘದವರಿದ್ದಾರೆ, ತುಂಬ ಖುಷಿಯಾಯಿತು. ಫರಂಗಿಪೇಟೆಯ ಮನಸ್ವಿನಿ ಆಸ್ಪತ್ರೆಯ ಎಂಡಿ ಡಾಕ್ಟರ್ ರವೀಶ್ ತುಂಗ ಅವರು ಮಾತನಾಡಿ, ಸೆಪ್ಟೆಂಬರ್ 1ರಂದು ಮಾತ್ರವಲ್ಲ, ವರ್ಷವಿಡೀ ಅಲ್ಝೈಮರ್ ತಿಂಗಳನ್ನು ಪೇಜ್ ಮೂಲಕ ಆಯೋಜಿಸುತ್ತಾ ಬರುತ್ತಿದ್ದಾರೆ. ಅಲ್ಝೈಮರ್ ಕಾಯಿಲೆ ಇರುವವರನ್ನ ಅಂತಹ ಕಾಯಿಲೆಯಿಂದ ಹೊರಗೆ ತರೋಣ ಎಂದು ಹೇಳಿದರು. ಪ್ರತಿ ನಿರಂತರವಾಗಿ ನಾವು ಈ ಡಿಮೆನ್ಷಿಯಾ ಅವೇರ್ನೆಸ್ ಪ್ರೋಗ್ರಾಮ್ ಹಾಗೂ ಡಿಮೆನ್ಷಿಯಾ ಕ್ಯಾರ್ಗಿವರ್ಸ್ ಇದು ಅವರಿಗೆ ಹೆಲ್ಪ್ ಮಾಡೋ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮ್ಯಾಂಗ್ಳೂರು ಆಲ್ಝೈಮರ್ಸ್ ಅಸೋಸಿಯೇಷನ್ ಮೂಲಕವೂ ಪೇಜ್ ಮೂಲಕವೂ ಪ್ರಭಾ ಮೇಡಮ್, ನಮ್ಮ ಹಿರಿಯರಾದ ಜೆರಾರ್ಡ್ ಡಿಸೋಜ ಹಾಗೂ ರಘುವೀರ್ ಸರ್ ಅವರ ಗೈಡೆನ್ಸಲ್ಲಿ ಎಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮದೆಲ್ಲ ಒಂದು ಸ್ಪಂದನೆ ತುಂಬ ಚೆಂದ ಬರ್ತಾ ಇದೆ. ಹಾಗೂ ಈ ವರ್ಷ ಈವನ್ ಎಟ್ ಅ ನ್ಯಾಷನಲ್ ಲೆವೆಲಲ್ಲಿ ಇದೊಂದು ಒಳ್ಳೆಯ ಶುಭ ಸುದ್ದಿ. ನಾವು ನ್ಯಾಷನಲ್ ಲೆವೆಲಲ್ಲಿ ಕೂಡ ಕೈ ಜೋಡಿಸ್ಕೊಂಡು ಡಿಮೆನ್ಷಿಯಾ ಇಂಡಿಯಾ ಅದರದ್ದು ಹೆಲ್ಪ್ ತಗೊಂಡು ಅಲ್ಲಿ ನಾವು ಗುರುತಿಸ್ಕೊಂಡಿದ್ದೇವೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಡಿಮೆನ್ಷಿಯಾ ಇಂಟರ್ನ್ಯಾಷನಲ್ ಕೂಡ ಅದರಲ್ಲಿ ಕೂಡ ನಮ್ಮ ಒಂದು ಪೇಜ್ನ ಜೊತೆ ಕಾರ್ಯದರ್ಶಿ ಮತ್ತು ಖಜಾಂಚಿ ಮೋಹನ್ ರಾಜ್ ಅವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಇನ್ಸ್ಟಿಟ್ಯೂಟ್ ಸೇರಿದಂತೆ ವಿವಿಧ ಸಂಸ್ಥೆಗಳು ಸಹಕಾರವನ್ನ ನೀಡಿದೆ ಎಂದು ಹೇಳಿದರು. ಏಜ್ ಆದವರಿಗೆ ನೀವು ಗೈಡ್ ಮಾಡಲಿಕ್ಕೆ ನೋಡಿ, ದಿಸ್ ಹೆಲ್ಪ್ಸ್ ಅ ಲಾಟ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಅಲಾಂಗ್ ವಿತ್ ದ ಎಲ್ಡರ್ಲಿ ವಿ ಇನ್ವೈಟಿಂಗ್ ಆಲ್ ದಿ ಕಾಲೇಜ್ ಸ್ಟೂಡೆಂಟ್ಸ್ ಹಿಯರ್ ಆ್ಯಂಡ್ ಆಲ್ ದ ಬೆಸ್ಟ್. ಈ ಸಂದರ್ಭದಲ್ಲಿ ಎಜೆ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಅಮಿತಾ ಮಾರ್ಲಾ, ಕೆಎಂಸಿ ನವಚೈತನ್ಯದ ಅಧ್ಯಕ್ಷರಾದ ಎಂಎಸ್ ಕಾಮತ್, ರೋಟರಿ ಅಧ್ಯಕ್ಷರಾದ ಅರುಣ್ ಶೆಟ್ಟಿ, ಮುರಳೀಧರ್ ಯಡಿಯಾಳ್, ಪೇಜ್ನ ಕಾರ್ಯದರ್ಶಿ ಜೆರಾಡಿಯನ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ಪೇಜ್ನ ಅಧ್ಯಕ್ಷರಾದ ಡಾಕ್ಟರ್ ಸಿವಿ ರಘುವೀರ್ ಸ್ವಾಗತಿಸಿದರು. ಇದೇ ವೇಳೆ ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಯನಪೋಯ ವೈದ್ಯಕೀಯ ಕಾಲೇಜು, ಕೆಎಂಸಿ ಮಂಗಳೂರು, ಕ್ಷೇಮ, ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕೆಎಂಸಿ ನವಚೈತನ್ಯ, ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟ್, ಮಂಗಳೂರು ಹಿರಿಯ ನಾಗರಿಕರ ಸಂಘ, ಮಂಗಳೂರು ಹಿರಿಯ ನಾಗರಿಕರ ಸಂಘದಿಂದ ಹಿರಿಯ ನಾಗರಿಕರು ಸೇರಿದ್ದಾರೆ. ಅಲ್ಝೈಮರ್ ಅಸೋಸಿಯೇಷನ್, ಬ್ರೈಟ್ ಹೆಚ್ಆರ್ ಸೊಲ್ಯೂಷನ್ಸ್, ಎಜಿಇ ಮಂಗಳೂರು, ವಿಶ್ವಾಸ್ ಟ್ರಸ್ಟ್, ಬ್ರೈಟ್ ಹೆಚ್ಆರ್ ಸೊಲ್ಯೂಷನ್ಸ್, ಸುಶೇಗ್ ಜೀವಿತ್ ಟ್ರಸ್ಟ್, ಸೇವಾ ಭಾರತಿ ಟ್ರಸ್ಟ್ನ ಅನಂತ ಸೌಖ್ಯ, ಮಂಗಳೂರು ಇನ್ನರ್ ವೀಲ್ ಕ್ಲಬ್, ಐಎಂಎ ಮಹಿಳಾ ವೈದ್ಯರ ವಿಭಾಗ, ಮಂಗಳೂರು ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್, ವಾತ್ಸಲ್ಯ ಛಾಯಾ ಟ್ರಸ್ಟ್ನವರು ಭಾಗವಹಿಸಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.